kotaamrutheshwari ಹಲವು ಮಕ್ಕಳ ತಾಯಿ ದೇವಳದಲ್ಲಿ ಸಂಕ್ರಾಂತಿ ಪೂಜೆಯ ಅಂಗವಾಗಿ ಪ್ರಸ್ತುತ ವಿಶ್ವವ್ಯಾಪಿ ಹರಡಿರುವ ಕೊರೋನಾ ಕಾಯಿಲೆಯ ವಿರುದ್ಧವಾಗಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ದೇವಳದಲ್ಲಿ ಪ್ರತಿ ಸಂಕ್ರಾಂತಿಗೆ ವಿಶೇಷವಾದ ದರ್ಶನ ಸೇವೆ ನಡೆಯುವ ಹಿನ್ನೆಲೆಯಲ್ಲಿ ದೂರದ ಊರಿನಿಂದ ತನ್ನ ಕಷ್ಟ ಕಾರ್ಪಣ್ಯಗಳನ್ನು ಶ್ರೀದೇವರಲ್ಲಿ ಪ್ರಾರ್ಥಿಸುವ ಸಲುವಾಗಿ ಭಕ್ತರು ಭೇಟಿ ನೀಡುತ್ತಾರೆ. ಅಂತೆಯೇ ಶ್ರೀದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಆನಂದ್ ಸಿ ಕುಂದರ್ ವಿಶ್ವವ್ಯಾಪಿ ಹರಡಿದ ಕೊರೋನಾ ಕಾಯಿಲೆ ಅದೆಷ್ಟು ಜನರನ್ನ ಬಲಿ ತೆಗೆದುಕೊಂಡಿದೆ, ಇದಕ್ಕೆ ಮುಕ್ತಿಗಾಣಿಸು ಎಂದು ಪ್ರಾರ್ಥಿಸಿದರು. ಪ್ರಾರ್ಥನೆಗೆ ಉತ್ತರಿಸಿದ ದೇವಿಯು ಈಗಾಗಲೇ ಭಕ್ತಿ ಎನ್ನುವುದು ಭಕ್ತರಲ್ಲಿ ಕ್ಷೀಣಿಸತೊಡಗಿದೆ. ಭಕ್ತಿಯೊಂದಿದ್ದರೆ ಆ ಭೂಭಾಗದಲ್ಲಿ ಯಾವುದೇ ತರಹದ ಕಾಯಿಲೆಗಳು ಸುಳಿದಾಡಲು ಸಾಧ್ಯವಿಲ್ಲ. ಆದರೂ ಭಕ್ತಿಯ ಸಂಸ್ಕಾರದ ಭಾವನೆಯನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಆಗಾಗ ಮೈತೆಳುವುದುಂಟು. ಅದೇ ರೀತಿ ಈ ಕಾಯಿಲೆಯನ್ನು ಶೀಘ್ರಗತಿಯಲ್ಲಿ ಪರಿಹಾರ ಕಂಡುಕೊಳ್ಳಲಿದೆ ಎಂದು ತನ್ನ ಭೂಭಾಗವಾದ 14 ಗ್ರಾಮಗಳಲ್ಲಿ ಇದರ ಲಕ್ಷಣಗಳು ಕಾಣಲು ಸಾಧ್ಯವಿಲ್ಲ. ಆ ರೀತಿ ಅನುಗ್ರಹಿಸುತ್ತೇನೆ ಎಂದು ನುಡಿ ನೀಡಿದೆ. ಮಹಾಮಾರಿ ಅಂತ ಮಹಾ ಕಾಯಿಲೆಗಳು ಸಾನ್ನಿಧ್ಯ ಭಾಗಕ್ಕೆ ಸಮೀಪ ವ್ಯಾಪ್ತಿಗೆ ದಾವರಿಸಿ ಮನುಷ್ಯ ಕುಲಭಾಗವು ಭೀತಿಯನ್ನೊಳಗೊಂಡು ಬದುಕು ಸಾವಿನ ಮಧ್ಯೆ ಹೊರಭಾಗದಲ್ಲಿ ಇರತಕ್ಕಂಥ ನನ್ನ ಕುಟುಂಬವು ಭೀತಿಗೊಂಡಿರ್ತಕ್ಕಂಥ ಸತ್ಯ ಅರಿತಿದ್ದೇನೆ ಅಲ್ಲವೇ? ಅದೇ ರೀತಿಯಲ್ಲಿ ಭಕ್ತಿಯು ಕುಂಠಿತಗೊಂಡಲ್ಲಿ ನಾನು ಹಸ್ತವನ್ನಿಟ್ಟು ರಕ್ಷಿಸುವುದು ಕಷ್ಟ ಸಾಧ್ಯ ಅಲ್ಲವೇ? ನಿನ್ನ ಭಕ್ತಿಯನ್ನ ಮೆಚ್ಚಿದಂತ ತೃಪ್ತಿಯು ಪಾಠವಾಗಿ ಉಳಿಯಬೇಕು. ಈ ಭಕ್ತಿಯನ್ನ ಎಲ್ಲ ಕುಟುಂಬಗಳು ಸೇರಿಸಿಕೊಂಡಲ್ಲಿ ಬರುವಂತ ಮಹಾ ಕಾಯಿಲೆಗಳನ್ನು ಮಹಾಮಾರಿಯಂತ ಮಹಾಶಕ್ತಿಯಲ್ಲಿ ತಡೆಹಿಡುವಂತ ಶಕ್ತಿ ತಾನೆಂಬುದು ಕರೆಸಾಕು. ಈ ಸಂದರ್ಭ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ನಡೆದ ವಿಶೇಷ ಪೂಜೆಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು, ಊರ ಹಿರಿಯರು ಮತ್ತು ಭಕ್ತರು ಉಪಸ್ಥಿತರಿದ್ದರು. ಜಗತ್ತಿನಾದ್ಯಂತ ಪಸರಿಸಿದಂಥ ಕೊರೋನಾ ಕಾಯಿಲೆ ಅತ್ಯಂತ ಭೀಕರ ಮಟ್ಟದಲ್ಲಿ ಮುನ್ನುಗ್ಗುತ್ತಿರುವ ಸಂದರ್ಭದಲ್ಲಿ ಅಮೃತೇಶ್ವರಿ ಸಾನ್ನಿಧ್ಯಕ್ಕೆ ನಾವೆಲ್ಲ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಹುರುಳಿ ಚೆಲ್ಲುವುದರ ಮುಖೇನ ಈ ಕಾರ್ಯಕ್ರಮದ ಚಾಲನೆಗೊಳ್ಳಿ ಈ ಜಗತ್ತಿನಾದ್ಯಂತ ಮರುಕಳಿಸದೇ ಇರಲಿ, ಮುಂದೆ ಯಾರಿಗೆ ಈ ಕೊರೋನಾ ಕಾಯಿಲೆ ಬಾರದೇ ಇರಲಿ ಎಂಬ ಒಂದು ಬಯಕೆಯಿಂದ ಮಧ್ಯಾಹ್ನ ಸಂಕ್ರಾಂತಿ ದರ್ಶನ ಸೇವೆಯಲ್ಲಿ ಕೂಡ ದೇವರೊಡನೆ ನಾವು ಈ ನುಡಿಯನ್ನು ಕೊಟ್ಟು ಇದರ ಪ್ರತಿಫಲವನ್ನು ನಾವು ಪಡೆದು ಮುಂದಿನ ದಿನದಲ್ಲಿ ಹಲವು ಮಕ್ಕಳ ತಾಯಿಯ ಸಾನ್ನಿಧ್ಯಕ್ಕೆ ಬಂದಂಥ ನಂಬಿಕೊಂಡು ಬಂದಂಥ ಎಲ್ಲ ಭಕ್ತರಿಗೆ, ಈ ಜಗತ್ತಿನಾದ್ಯಂತ ಇದ್ದಂಥ ಎಲ್ಲ ಹಲವು ಮಕ್ಕಳ ತಾಯಿ ಸದ್ಭಕ್ತರಿಗೂ ಎಲ್ಲರಿಗೂ ಈ ಕಾಯಿಲೆ ಮುಂದೆ ಯಾರಿಗೂ ಬಾರದೇ ಇರಲಿ ಎಂಬ ಉದ್ದೇಶದಿಂದ ನಾವೆಲ್ಲ ಒಂದಾಗಿ ಸಾಮೂಹಿಕವಾಗಿ ಹುರುಳಿ ಚೆಲ್ಲುವುದರ ಮುಖೇನ ಪ್ರಾರ್ಥನೆಯನ್ನು ಮಾಡಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಾಗುವಂತೆ ದೇವರಿಂದ ಮೊರೆ ಹೋಗಿದ್ದೇವೆ.